And first of all, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹಾರ್ದಿಕ ಶುಭಾಶಯಗಳು. ಜುಂಬಲಿಕಾ ಜುಂಬಲಿಕಾ ಜುಂಬಲೆ ಜುಂಬಾಲೆ ಜುಂಬಲಿಕಾ ಜುಂಬಲಿಕಾ ಜುಂಬಲ ಜುಂಬಲೆ. ಆ್ಯಂಡ್ ಇವತ್ತು ಬೆಳಿಗ್ಗೆ ಸ್ಕೂಲ್ಗೆ ಹೊರಟಿದ್ದೀವಿ. ನೋಡಿ ಹೆಂಗೆ ಸ್ನೋ ಬೀಳ್ತಾ ಇದೆ. ಟಾಟಾ ಬಾಯ್ ಬಾಯ್ ಟು ಕೆನಡಾ. ಯೆಸ್, ಈ ಸ್ನೋ ಕೋಲ್ಡ್ ಇಂದ ನಾವು ಇವಾಗ ಎಸ್ಕೇಪ್ ಆಗ್ತಾ ಇದೀವಿ. ಗುಡ್ ಮಾರ್ನಿಂಗ್. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಸಹ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಅಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹಾರ್ದಿಕ ಶುಭಾಶಯಗಳು. ಓಕೆ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಯಾವ್ದ್ರದ್ದು ಹಾರ್ದಿಕ ಶುಭಾಶಯಗಳು? ನೀನ್ ಬರೀ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ದೆ. ಯಾವ್ದ್ರದ್ದು? ನ್ಯೂ ಇಯರ್ ಅಂದ್ರೆ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ? ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಕ್ಯಾಲೆಂಡರ್ ಇಯರ್. ಸೊ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ ನ್ಯೂ ಇಯರ್ನ ಅಂತ ಅನ್ಕೊಂತೀವಿ. ನಾವು ಇಲ್ಲಿ ಟೊರೊಂಟೊ ಡೌನ್ ಟೌನ್ಗೆ ಹೋಗಿ ಫೈರ್ ವರ್ಕ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ ಮಿಡ್ ನೈಟ್. ಹಾಯ್ ರೇಯಾಂಶ್. ಹಾಯ್. ಸ್ನೋ ಇಲ್ಲಿ ಸ್ವಲ್ಪ ಹಿಂಗೆ ಸ್ನೋ ಬೀಳ್ತಾ ಇದೆಯಾ ರೇಯಾಂಶ್? ಹೌದು. 1 hour ಇಂದ ನಾವು ಇವಾಗ ಸದ್ಯ ಏನಕ್ಕೆ ಕಾಯ್ತಾ ಇದೀವಿ ರೇಯಾಂಶ್? ನ್ಯೂ ಇಯರ್ ಪಟಾಕಿ ಫೈರ್ ವರ್ಕ್ಸ್ ಕಾಯ್ತಾ ಇದೀವಿ. ಇಷ್ಟು ದಿನದಿಂದ ಬರ್ದೇ ಇರೋ ಸ್ನೋ ಈ ಸರಿ ನಮ್ದು ಒಂಟಾರಿಯೋಲಿ ವಿಚಿತ್ರವಾಗಿದೆ. ವಿಂಟರು ಇಷ್ಟು ದಿನ ಬರ್ತಾನೆ ಇರಲಿಲ್ಲ ಸ್ನೋ. ಈ ಸರಿ ಕ್ರಿಸ್ಮಸ್ಗೂ ಬಂದಿಲ್ಲ, ಏನಿಲ್ಲ. ಇವತ್ತು ನ್ಯೂ ಇಯರ್ ಈವಿಗೆ ಕರೆಕ್ಟಾಗಿ ಸ್ನೋ ಆಗ್ತಾ ಇದೆ. ಸೊ ನಾವೆಲ್ಲ ಇವಾಗ ಸದ್ಯಕ್ಕೆ ಫೈರ್ ವರ್ಕ್ಸ್ ನೋಡೋಣ ನ್ಯೂ ಇಯರ್ ಇವ್ದು ಅಂತ ನೋಡೋಕ್ಕೆ ಬಂದಿದ್ದೀವಿ. ಆದರೆ ಇಲ್ಲಿ ಚಳಿಯಲ್ಲಿ ನಿಲ್ಲಕ್ಕಾಗ್ತಿಲ್ಲ. -1 -2 ಎಲ್ಲ ಇದೆ. ಆದರೂ ಬಂದಿದ್ದೀವಿ ಇವಾಗ ಸದ್ಯಕ್ಕೆ. ಇನ್ನೇನೊಂದು 10 minutes ಇದೆ ನ್ಯೂ ಇಯರಿಗೆ. ಸೊ ಫೈರ್ ವರ್ಕ್ಸ್ ನೋಡೋಕ್ಕೆ ಇಲ್ಲಿ ವಾಟರ್ ಫ್ರಂಟಲ್ಲಿ, ಹಾರ್ಬರ್ ಫ್ರಂಟಲ್ಲಿ ಬಂದು ನಿಂತ್ಕೊಂಡು ಕಾಯ್ತಾ ಇದ್ದೀವಿ. 6 more minutes. But I can still stand. I'm going to go home at the last moment. ಇಲ್ಲ. Yes. ಇನ್ನೇನು 6 more minutes. ಸ್ನೋ ಹೆಂಗೆ ಬೀಳ್ತಾ ಇದೆ ಅಂದರೆ ಇಷ್ಟು ದಿನ ಬರದೇ ಇರೋ ಸ್ನೋ ಇವತ್ತೇ ಬರಬೇಕಾ? ಲೈಟ್ ಹತ್ರ ಕಾಣಿಸ್ತಾ ಇದೆ. ಆದರೂ ಫುಲ್ ಜನ ಇದ್ದಾರೆ. ಫುಲ್ ಜನ ಇದೆ. ಇಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಅಲ್ಲೂ ಎಲ್ಲ ಜನ ಇದ್ದಾರೆ ಫುಲ್. ಆ ಕಡೆ ಸೈಡಲ್ಲಿ, ಈ ಕಡೆ ಸೈಡಲ್ಲಿ. That's fun.
ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ಗೆ ಈ ಸರಿ ಇಷ್ಟು ದಿನ ಸ್ನೋ ಬಂದಿರಲಿಲ್ಲ. ಇವತ್ತು ನ್ಯೂ ಇಯರ್ಗೆ ಫುಲ್ ಸ್ನೋ ಆಗಿದೆ. ನೆನ್ನೆ ನೈಟಿಂದ ಸುರಿದು January 1st ಇವತ್ತು ಈ ಥರ ಫುಲ್ ಸ್ನೋ ಬಿದ್ದಿದೆ. ನಮ್ಮ ಬಾಲ್ಕನಿ ಎಲ್ಲ ಕವರ್ ಆಗಿದೆ. ಡಿಸೆಂಬರಲ್ಲೇ ಸ್ಟಾರ್ಟಿಂಗಲ್ಲೇ ತುಂಬ ಸ್ನೋ ಆಗೋದು. ಕ್ರಿಸ್ಮಸ್ ಎಲ್ಲ ಯಾವಾಗಲೂ ವೈಟ್ ಕ್ರಿಸ್ಮಸ್ ಇರ್ತಾಯಿತ್ತು. ಬಟ್ ಈ ಸರಿ ತುಂಬ ಲೇಟಾಗಿ ಸ್ನೋ ಆಗಿದೆ, ವಿಚ್ ಇಸ್ ಗುಡ್ ಆ್ಯಕ್ಚುಲಿ. ಯಾರಿಗೆ ಆಮೇಲೆ ಇನ್ನೇನಿದ್ರು ಒಂದು 3-4 ತಿಂಗಳು ಈ ಸ್ನೋ ಅಲ್ಲೇ ಓದಾಡ್ತಾ ಇರಬೇಕು ಈ ಸ್ನೋ ಅಲ್ಲೇ. ಹಾಗಾಗಿ ಲೇಟಾಗಿ ಬಂದಷ್ಟು ಒಳ್ಳೇದೇ ನಮಗೆ, ಅಲ್ಲ ರೀ? ನೋಡಿಲಿ ಬರಿ ಆರಿಗೆ ವೈ ಅಷ್ಟೇ ಬರ್ದೆ. ಆರಿ ಇಟ್ಸ್ ಕೋಲ್ಡ್. ಸೊ ಸದ್ಯಕ್ಕೆ ನಾವು ನಮ್ಮ ಸೀಕ್ರೆಟ್ ಸ್ಟೋರೇಜ್ ಇಂದ ಬ್ಯಾಗ್ ತಗೊಳ್ತಾ ಇದ್ದೀವಿ ಪ್ಯಾಕ್ ಮಾಡೋಕ್ಕೆ, ಅಲ್ಲ ರೀ? ಎಸ್, ಪಾಸ್ ಮಾಡೋದಂತೆ. ನಮ್ದೆಲ್ಲ ಬ್ಯಾಗ್ ಒಂದು 7-8 ಬ್ಯಾಗ್ ಇದೆ, ಎಲ್ಲ ರಾಶಿ ಇದೆ. ಇಲ್ಲಿ ಒಂದು ಸೀಕ್ರೆಟ್ ಸ್ಟೋರೇಜ್ ನಮ್ದಿದು ಸಣ್ಣದಾಗಿ. ಸೊ ಬೇಡದೇ ಇರೋದೆಲ್ಲ ವೇಸ್ಟ್, ಯೂಸ್ ಆಗದೆ ಇರೋದೆಲ್ಲ ಇಲ್ಲಿ ಹಾಕಿ ಇಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಏನೇನೋ ಇದೆ ನೋಡಲ್ಲಿ, ಏನೇನೋ ಇದೆ ರಾಶಿ. ಹೋಗ್ರಿ ಎತ್ಕೊಂಡು ಹೋಗಿ ಮೇಲೆ. ಕನ್ನಡವೇ ನಮ್ಮಮ್ಮ. ಏನ್ ಹೇಳೋ ಸಾಂಗು? ಕನ್ನಡ ನಮ್ಮಮ್ಮ. ನಮ್ಮಮ್ಮ. ಜುಂಬಲಿಕ ಹೇಳು. ಜುಂಬಲೆ ಜುಂಬಾಲೆ. ಜುಂಬಲೆ. ಸ್ಲೋ. ಸೊ ಈ ಕೋಲ್ಡಿಂದ, ಈ ಸ್ನೋ ಕೋಲ್ಡಿಂದ ನಾವು ಇವಾಗ ಎಸ್ಕೇಪ್ ಆಗ್ತಾ ಇದೀವಿ, ನಾನು ಮತ್ತೆ ರೇಯಾಂಶ್. ಆ್ಯಕ್ಚುಲಿ ಬೇಡ ಈ ಕೋಲ್ಡಲ್ಲಿ ಇರೋದು ಅಂತ ಹೇಳಿ ನಾವಿಲ್ಲಿಂದ ಹೋಗ್ತಾ ಇದ್ದೀವಿ. ಟಾಟಾ ಬಾಯ್ ಬಾಯ್ ಟು ಕೆನಡಾ. ಕೆನಡಿಯನ್ ಕೋಲ್ಡ್ಗೆ ಟಾಟಾ ಬಾಯ್ ಬಾಯ್ ಹೇಳಿ ನಾವು ಇವಾಗ ಹೊರಟಿದ್ದೀವಿ. ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀವಿ. ಸಿಗ್ತೀವಿ ನಿಮಗೆ ಬೇಗ ಇಂಡಿಯಾಲಿ. ಆ್ಯಂಡ್ ಇವತ್ತು ಬೆಳಗ್ಗೆ ಸ್ಕೂಲ್ಗೆ ಹೊರಟಿದ್ದೀವಿ. ನೋಡಿ ಹೆಂಗೆ ಸ್ನೋ ಬೀಳ್ತಾ ಇದೆ. -5, -6 ಏನೋ ಇದೆ ಟೆಂಪ್ರೇಚರು. ರಾತ್ರಿಯಿಂದ ಸ್ನೋ ಆಗ್ತಾ ಇತ್ತು, ಇವಾಗ ಇಷ್ಟು ಕವರ್ ಆಗಿದೆ. ಸೊ ನಮ್ಮ ಪ್ಯಾಕಿಂಗ್ ಶುರು ಆಗಿದೆ. ನಿಮ್ಮನ್ನೆಲ್ಲ ಇನ್ನು ನಾವು ಇಂಡಿಯಾದಲ್ಲಿ ಸಿಗ್ತೀವಿ, ಇಂಡಿಯಾ ವಿಡಿಯೋಸ್ ಜೊತೆ ಸಿಗ್ತೀವಿ. ಸದ್ಯಕ್ಕೆ ನಂದು ಮತ್ತೆ ರಿಯಾನ್ಸ್ದು ಪ್ಯಾಕಿಂಗ್ ನಡೀತಾ ಇದೆ. ಇನ್ನೇನು ನಿಮ್ಮನ್ನೆಲ್ಲ ಇಂಡಿಯಾದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್. Bye bye. It's here. Subscribe button.